ದೀಪನೇನು ತಸುರೆಯೋ ಇಂತಹ ಒಂದು ರೂಪ ಇವನೊಂದು ಕಾಣುವಾಗ ತಿನ್ನುವುದಲ್ಲ, ಯಾಕೋ ಏನು ಮನಸ್ಸೇ ಪರಿವರ್ತನೆ ಆಗುತ್ತಾ ಉಂಟು. ಇವನನ್ನು ಕೂಡಬೇಕು, ಇವರೊಟ್ಟಿಗೆ ಒಡನೆ ಬಾಳ್ವೆಯನ್ನು ನಡೆಸಬೇಕು ಎಂಬ ಹಾಗೆ ಮನಸ್ಸು ಆತುರದಿಂದ ಕೇಳ್ತಾ ಉಂಟು. ಹಾಗಿರುವಾಗ ಇವನು ಯಾರಿರಬಹುದು, ಯಾಕೆ ಬಂದಿರಬಹುದು, ಏನೂ ಒಂದು ಅರ್ಥವಾಗುವುದಿಲ್ಲ. ಅಸುವೆ ಎಂಬುದೇ ದೂರವಾಗಿ ಹೋಯಿತು. ಈತನ ಸೌಂದರ್ಯವನ್ನು ಹೊಗಳುವುದಕ್ಕೆ ಸಾವಿರ ನಾಟಕಗಳುಳ್ಳ ಆದಿ
ಆದಿಶೇಷನಿಗೂ ಅಸಾಧ್ಯವಾದಿತ್ತಪ್ಪ. ಇವನನ್ನು ಯಾರಿಗೆ ಹೋಲಿಸಲಿ, ಮನ್ಮಥನಿಗೆ ಹೋಲಿಸಿದ್ರು ತಪ್ಪಾಗ್ತದೆ ಎಂಬುದಾಗಿ ಕಾಣ್ತದೆ. ಎಷ್ಟು ಸೌಂದರ್ಯ! ಹಾಗಿರುವಾಗ ಅವನನ್ನು ಮದುವೆ ಆಗಬೇಕಿದ್ರೆ ಹೇಗೆ ಈ ರೂಪದಲ್ಲಿ ಆಗ್ತದ? ಅದಕ್ಕಾಗಿ ನಾನೇನು ಮಾಡ್ತೇವೆ, ನನ್ನ ಈ ರೂಪವನ್ನು ಕಂಡು ಅವ ಬದುಕುವುದಕ್ಕೆ ಸಾಧ್ಯವೇ? ಇಲ್ಲವೇ ಇಲ್ಲ. ಹಾಗಿದ್ರೆ ಏನು ಮಾಡಬೇಕು? ಏನ್ ಮಾಡಬೇಕು? ಅಷ್ಟಸಿದ್ಧಿಗಳನ್ನು ಬಲ್ಲವರು ನಾವು ರಕ್ಕಸರು.